ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಶ್ವಿನಿ ಮೇಡಮ್ ಅವರು ಹೊಸದಾಗಿ ರುಚಿಕರವಾಗಿರುವಂತಹ ವಿಭಿನ್ನ ರೀತಿಯ ಯಾವ ರೀತಿಯ ಅಡುಗೆಯನ್ನು ಹೇಳಿಕೊಡ್ತಾರೆ ಅಂತ ನೋಡೋಣ. ಕಾರ್ಯಕ್ರಮಕ್ಕೆ ನಮ್ಮ ಅಶ್ವಿನಿ ಮೇಡಮ್ ಅವರನ್ನು ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಸೌಖ್ಯ. ನೀವು ಹೇಗಿದ್ದೀರಿ? ಸೌಖ್ಯ. ಪ್ರತಿದಿನ ಕೂಡ ನಮಗೆ ಒಂದು ವೆರೈಟೀಸ್ ಆಫ್ ಡಿಶಸ್ ಅನ್ನು ನೀವು ಹೇಳಿಕೊಡ್ತೀರಾ. ಸೊ ಇವತ್ತು ಯಾವ ಡಿಶ್ ಮಾಡ್ತೀರಾ ಅಂತ ನಾನಂತೂ ಕುತೂಹಲದಿಂದ ಬಂದಿದ್ದೇನೆ. ಸೊ ಯಾವ ರೀತಿಯಾದಂತಹ ಡಿಶ್ ಅನ್ನು ಮಾಡ್ಕೊಳ್ಬೇಕಂತ ಇದ್ದೀರಾ ಇವತ್ತು ನಾನು ನಿಮ್ಗೆ ಹಾಗೂ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಇನ್ಸ್ಟೆಂಟ್ ಆಗಿ ರುಚಿಕರವಾಗಿ ಮಾಡುವಂತಹ ಅವಲಕ್ಕಿಯ ಪರೋಟವನ್ನ ಆರೋಗ್ಯಕರವಾಗಿ ಡಯಟ್ ಕಾನ್ಶಿಯಸ್ ಇರುವವರು ಸಹ ಹೇಗೆ ಮಾಡಿ ತಿನ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಓಕೆ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಪೇಪರ್ ಅವಲಕ್ಕಿ, ತುರಿದಿಟ್ಟ ಕ್ಯಾರೆಟ್, ಚಾಪ್ ಮಾಡಿಟ್ಟಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಬೇಯಿಸಿಟ್ಟಂತಹ 2 ಆಲೂಗಡ್ಡೆ, 1 ಬೌಲ್ನಷ್ಟು ಗೋಧಿ ಹಿಟ್ಟು, ಮೊಸರು 1 ಬೌಲ್ನಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಚೂರ್ ಪೌಡರ್ 1 ಟೇಬಲ್ ಸ್ಪೂನ್, ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲದ ಪುಡಿ, ಕಾಯಿಸಲಿಕ್ಕೆ ಸ್ವಲ್ಪ ತುಪ್ಪ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಮೊದಲಿಗೆ ಈ ಪೋಹವನ್ನು ಡ್ರೈ ಆಗಿರುವ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಸಪೋಸ್ ಪೇಪರ್ ಅವಲಕ್ಕಿ ಇಲ್ಲ ಹೇಳುವವರು ದಪ್ಪ ಅವಲಕ್ಕಿಯನ್ನು ಸಹ ತಗೊಳ್ಬಹುದು. ಈಗ ಇದು ನುಣ್ಣಗೆ ಪುಡಿಯಾಗಿದೆ. ಈಗ ನಾನು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಲೈಟಾಗಿ ಹುರ್ಕೊಳ್ಳುವ. ಅದರ ಕ್ರಂಚಿನೆಸ್ ಹಾಗೆ ಇರಬೇಕು. ಒಂದು 2 ರಿಂದ 3 ನಿಮಿಷ ಇದನ್ನು ಹುರ್ಕೊಂಡ್ರೆ ಆಯಿತು ಮೀಡಿಯಂ ಫ್ಲೇಮಲ್ಲಿ. ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದ್ದೇನೆ. ಸಪೋಸ್ ತೆಂಗಿನೆಣ್ಣೆ ಬೇಕು ಅಥವಾ ಎಡಿಬಲ್ ಎಳ್ಳೆಣ್ಣೆ ಬೇಕು ಹೇಳುವವರು ಅದನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಇದನ್ನು ಈವ್ನಿಂಗ್ ಸ್ನ್ಯಾಕ್ ಡಿನ್ನರ್ ಟೈಮಿಗೆ ಸಹ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಅದೆಲ್ಲ ಇಷ್ಟ ಆಗುವವರು ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಇದರಲ್ಲಿ ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡುವವರು ಸ್ವಲ್ಪ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಎಸ್, ನಾನೀಗ ಇದಕ್ಕೆ ತುರಿದಿಟ್ಟ ಕ್ಯಾರೆಟನ್ನು ಆ್ಯಡ್ ಮಾಡಿದೆ. ನಂತರ ಇದಕ್ಕೆ ಅರಶಿನ ಪುಡಿ, ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲದ ಪೌಡರ್,
ಆಮ್ಚೂರ್ ಪೌಡರ್, ಇದು ಈ ರೆಸಿಪಿಗೆ ಸ್ವಲ್ಪ ಹುಳಿಯನ್ನು ಕೊಡ್ತದೆ. ಕಾಯಿ ಮೆಣಸು ಬೇಡ ಹೇಳುವವರು ಚಿಲ್ಲಿ ಫ್ಲೇಕ್ಸನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವನ್ನು ಯೂಸ್ ಮಾಡುವವರು ಸಹ ಅದನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಬಹುದು. ಈಗ ತರಕಾರಿಗಳೆಲ್ಲ ಹದವಾಗಿ ಬೆಂದಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ತೇನೆ ನಾನು. ಇದೀಗ ತಣ್ಣಗಾಗಲಿ, ನೆಕ್ಸ್ಟ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡುವ. ಈಗ ನಾನಿಲ್ಲಿ ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಸ್ವಲ್ಪ ತುರಿದುಕೊಳ್ತೇನೆ. ಉಪ್ಪು ಹಾಕಲಿಲ್ಲ ನಾನು ಬೇಯಿಸುವಾಗ, ಹಾಗೆ ಬೇಯಿಸ್ಕೊಂಡಂತಹ ಆಲೂಗಡ್ಡೆ ಇದು ಈ ರೆಸಿಪಿಗೆ ಬೈಂಡಿಂಗ್ ಏಜೆಂಟಾಗಿ ವರ್ಕ್ ಮಾಡ್ತದೆ. ಅಂದರೆ ಹಿಟ್ಟನ್ನು ಬೈಂಡ್ ಮಾಡುವಲ್ಲಿ ಇದು ಅಗತ್ಯ. ಕೈಯಲ್ಲಿ ಸ್ಮ್ಯಾಶ್ ಮಾಡಿದರೆ ಸ್ವಲ್ಪ ಗಂಟು ಗಂಟಾಗಿರ್ತದೆ, ಅದರಿಂದ ನಾನು ಇದನ್ನು ಗ್ರೇಟ್ ಮಾಡ್ತಾ ಇದ್ದೇನೆ. ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ಇದನ್ನು ನಾವು ಎನಿ ಟೈಮ್. ಯಾವುದೇ ಪ್ರಿಪ್ರೇಷನ್ ಬೇಕಂತಿಲ್ಲ ಇದಕ್ಕೆ. ಈಗ ಹೀಗೆ ಗ್ರೇಟ್ ಮಾಡಿದಂತಹ ಪೊಟ್ಯಾಟೋಸಿಗೆ ನಾನು ಅವಲಕ್ಕಿಯ ಪುಡಿಯನ್ನು ಆ್ಯಡ್ ಮಾಡಿದೆ. ನಂತರ ನಾವು ರೆಡಿ ಮಾಡಿಟ್ಟಂತಹ ಮಸಾಲ, ಹಾಗೆ ಒಂದು ಮಿಕ್ಸನ್ನು ಕೊಡ್ತೇನೆ. ಉಪ್ಪನ್ನು ಆಲ್ರೆಡಿ ನಾವು ಮಸಾಲಕ್ಕೆ ಹಾಕ್ಕೊಂಡಿದ್ದೇವೆ. ಈಗ 1-2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟು. ಎಕ್ಸೆಸ್ ಮಾಯಿಶ್ಚರನ್ನು ಇದು ತೆಗೀತದೆ. ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ 1-2 ಟೇಬಲ್ ಸ್ಪೂನ್ನಷ್ಟು ಮೊಸರು. ಸೋರ್ನೆಸ್ಸನ್ನು ಸಹ ಇದು ಕೊಡ್ತದೆ ಮೊಸರು. ಈಗ ನೆಡ್ ಮಾಡಿದೆ ನಾನು, ಪರ್ಫೆಕ್ಟ್ ಆಗಿದೆ ಡೋ. ಇದನ್ನು ಸಣ್ಣ ಸಣ್ಣ ಸೈಜ್ನಲ್ಲಿ ಪರೋಟ ಮಾಡಿಕೊಳ್ಳುವ. ಸ್ವಲ್ಪ ಕೈಗಳಿಗೆ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಂಡು ಲಿಂಬೆ ಆಕಾರಕ್ಕಿಂತ ಸ್ವಲ್ಪ ದೊಡ್ಡದ ಸೈಜ್ನಲ್ಲಿ ಬ್ಯಾಟರನ್ನು ಸಪ್ರೇಟ್ ಮಾಡಿ ಇಡಬೇಕು. ಎಲ್ಲರೂ ಇಷ್ಟಪಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು.
ಈಗ ಇದನ್ನು ನಾನು ಬಾಳೆ ಎಲೆಯ ಮೇಲೆ ಇಟ್ಟು ಲೈಟಾಗಿ ಪ್ರೆಸ್ ಕೊಡ್ತಾ ತಟ್ತಾ ಇದ್ದೇನೆ. ಬಾಳೆ ಎಲೆ ಇಲ್ಲ ಹೇಳುವವರು ನಮ್ಮ ಯಾವುದೇ ಹಿಟ್ಟಿನ ಕವರ್ ಅಥವಾ ಎಣ್ಣೆಯ ಕವರ್ನ ಮೇಲೆ ಹಾಕಿ ಈ ಥರ ಮಾಡ್ಕೊಳ್ಬಹುದು. ಎಡ್ಜಸ್ ಸ್ವಲ್ಪ ಒಡೆದಿದ್ದರಿಂದ ನಾನು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ ಈ ಶೇಪಲ್ಲಿ ಒಂದು ಟಿಫಿನ್ ಬಾಕ್ಸ್ನ ಸಹಾಯದಿಂದ ಎಸ್ ಪರ್ಫೆಕ್ಟಾದ ಶೇಪ್ ಸಹ ಬರ್ತದೆ. ಇದನ್ನು ಇನ್ನು ಬಿಸಿಯಾದ ತವದ ಮೇಲೆ ಹಾಕಿದರೆ ಬಿಸಿ ಬಿಸಿಯಾಗಿರುವ ಅವಲಕ್ಕಿ ಪರೋಟ ಆರೋಗ್ಯಕರವಾಗಿ ರೆಡಿ ಆಗ್ತದೆ. ಬನ್ನಿ ಈಗ ಕಾಯಿಸ್ಕೊಳ್ಳುವ ಇದನ್ನು. ಈಗ ನಾನು ಬಿಸಿಯಾದ ತವಕ್ಕೆ ಹಾಕಿ ಸ್ವಲ್ಪ ತುಪ್ಪವನ್ನು ಸ್ಪ್ರಿಂಕಲ್ ಮಾಡ್ತೇನೆ. ಪರೋಟ ಚಪಾತಿ ಹೇಳಿದರೆ ತುಪ್ಪ ಇಲ್ಲದೆ ಅದೆಲ್ಲ ಇನ್ಕಂಪ್ಲೀಟ್. ಸಪೋಸ್ ಡಯಟ್ ಕಾನ್ಷಿಯಸ್ನವರು ಆಲಿವ್ ಆಯಿಲನ್ನು ಸಹ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಎಷ್ಟು ಕಲರ್ಫುಲ್ ಆಗಿದೆ. ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಳಿ. ಅರೋಮಾ ಸಹ ಸಖತ್ತಾಗಿ ಬರ್ತಾ ಉಂಟು. ಈಗ ಕರೆಕ್ಟಾಗಿ ಕಾದ ನಂತರ ಇದನ್ನು ನಾವು ತಿರುವಿ ಹಾಕ್ಕೊಳ್ಳುವ. ಇದನ್ನು ನಾವು ಟೊಮೆಟೊ ಕೆಚಪ್ ಅಥವಾ ತೆಂಗಿನಕಾಯಿ ಚಟ್ನಿ ಜೊತೆ ಟೇಸ್ಟ್ ಮಾಡ್ಕೊಳ್ಬಹುದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಯಾವ ಥರ ಗೋಲ್ಡನ್ ಸ್ಪಾಟ್ಸ್ ಬಂದಿದೆ ಅಂತ. ಲೈಟಾಗಿ ಪ್ರೆಸ್ ಕೊಡ್ತಾ ಇದ್ದೇನೆ ನಾನು. ಆಫೀಸಿಂದ ಬಂದ ತಕ್ಷಣ ಏನಾದರೂ ಜೋರು ಹಸಿವೆ ಆಗ್ತದೆ, ಏನಾದರೂ ತಿನ್ನಬೇಕು ಒಳಗೆ ಮನೆಯಲ್ಲೇ ಮಾಡಿಕೊಂಡು ಅಂತ ಹೇಳುವವರಿಗೆ ಇದೊಂದು ತುಂಬ ಈಸಿಯಾಗಿರುವ ರೆಸಿಪಿ. ಎಸ್ ನೋಡಿ ಎರಡೂ ಬದಿಯೂ ಚೆನ್ನಾಗಿ ಕಾದಿದೆ. ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಅವಲಕ್ಕಿ ಪರೋಟ ದಿಢೀರಾಗಿ ರೆಡಿಯಾಗಿದೆ. ಟೊಮೆಟೊ ಕೆಚಪ್ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೇನೆ ದಿವ್ಯಾ ಅವರಿಗೆ. ದಿವ್ಯಾ ಅವರೇ, ತುಂಬ ಸಾಫ್ಟ್ ಆಗಿರುವ ಅವಲಕ್ಕಿ ಪರೋಟ ಇನ್ಸ್ಟೆಂಟ್ ಆಗಿ ನಾನು ನಿಮಗೆ ಮಾಡಿ ಕೊಡ್ತಾ ಇದ್ದೇನೆ. ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ವ್ಯೂವರ್ಸಿಗೆ ಹೇಳಿ. ಖಂಡಿತ. ಓಕೆ, ಅವಲಕ್ಕಿ ಪರೋಟ ಈಗ ನನ್ನ ಕೈಯಲ್ಲಿದೆ. ಸೊ ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತೇನೆ, ನೋಡುವ ಹೇಗೆ ಮಾಡಿಕೊಟ್ಟಿದ್ದಾರೆ ಅಂತೇಳಿ. ವಾವ್, ತುಂಬಾ ಟೇಸ್ಟಿಯಾಗಿದೆ. ಇದು ಅವಲಕ್ಕಿ ಪರೋಟ ಮಾಡಿದ್ದಾರೆ ಇವತ್ತು, ತುಂಬಾ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಮೇಡಮ್.
ಅಂದರೆ ಯಾರಾದರೂ ದಿಢೀರಾಗಿ ಗೆಸ್ಟ್ ಬರ್ತಾರೆ ಅಂತ ಆದರೆ, ಇಲ್ಲ ಸ್ಕೂಲಿಂದ ಮಕ್ಕಳು ಬಂದುಬಿಟ್ಟು ಹಸಿವೆ ಆಗ್ತದೆ ಏನಾದರೂ ಮಾಡಿಕೊಡಿ ಅಮ್ಮ ಅಂತ ಹೇಳಿದಾಗ ನಮಗೆ ಒಂದು ದಿಢೀರಾಗಿ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿತ್ತು, ಎಲ್ಲರೂ ಪಡ್ಬೋದು. ಅವರು ಕೂಡ ಮನೇಲಿ ಟ್ರೈ ಮಾಡಲಿ, ಅವರು ಕೂಡ ಇಷ್ಟಪಡ್ತಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಮುಂದಿನ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಓಕೆ ವೀಕ್ಷಕರೇ, ನಾನಂತೂ ಈ ಒಂದು ಅವಲಕ್ಕಿ ಪರೋಟವನ್ನು ಟೇಸ್ಟ್ ಮಾಡಿದೆ, ತುಂಬಾ ರುಚಿಕರವಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಎಲ್ಲಿಯಾದರೂ ಮತ್ತೊಂದು ಸಲ ನೋಡಬೇಕಂತ ಅನಿಸಿದರೆ ಮಾಡುವ ವಿಧಾನವನ್ನು ಮತ್ತೊಂದು ಸಲ ನೋಡ್ಕೊಂಡು ಬರೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ನಷ್ಟು ಪೇಪರ್ ಅವಲಕ್ಕಿ, ತುರಿದಿಟ್ಟ ಕ್ಯಾರೆಟ್, ಚಾಪ್ ಮಾಡಿಟ್ಟಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಬೇಯಿಸಿಟ್ಟಂತಹ 2 ಆಲೂಗಡ್ಡೆ, 1 ಬೌಲ್ನಷ್ಟು ಗೋಧಿ ಹಿಟ್ಟು, ಮೊಸರು 1 ಬೌಲ್ನಷ್ಟಿದೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಚೂರ್ ಪೌಡರ್ 1 ಟೇಬಲ್ ಸ್ಪೂನ್, ಕೆಂಪು ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್, ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲದ ಪುಡಿ, ಕಾಯಿಸಲಿಕ್ಕೆ ಸ್ವಲ್ಪ ತುಪ್ಪ, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ಮೊದಲಿಗೆ ಈ ಪೋಹವನ್ನು ಡ್ರೈ ಆಗಿರುವ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು. ಈಗ ನಾನು ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಲೈಟಾಗಿ ಹುರ್ಕೊಳ್ಳುವ, ಅದರ ಕ್ರಂಚಿನೆಸ್ ಹಾಗೆ ಇರಬೇಕು. ನಾನೀಗ ಇದಕ್ಕೆ ತುರಿದಿಟ್ಟ ಕ್ಯಾರೆಟನ್ನು ಆ್ಯಡ್ ಮಾಡಿದೆ. ನಂತರ ಇದಕ್ಕೆ ಅರಶಿನ ಪುಡಿ, ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲದ ಪೌಡರ್, ಆಮ್ಚೂರ್ ಪೌಡರ್, ಇದು ಈ ರೆಸಿಪಿಗೆ ಸ್ವಲ್ಪ ಹುಳಿಯನ್ನು ಕೊಡ್ತದೆ. ಕಾಯಿ ಮೆಣಸು ಬೇಡ ಹೇಳುವವರು ಚಿಲ್ಲಿ ಫ್ಲೇಕ್ಸನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ನಾನಿಲ್ಲಿ ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಸ್ವಲ್ಪ ತುರಿದುಕೊಳ್ತೇನೆ. ಈಗ ಹೀಗೆ ಗ್ರೇಟ್ ಮಾಡಿದಂತಹ ಪೊಟ್ಯಾಟೋಸಿಗೆ ನಾನು ಅವಲಕ್ಕಿಯ ಪುಡಿಯನ್ನು ಆ್ಯಡ್ ಮಾಡಿದೆ. ನಂತರ ನಾವು ರೆಡಿ ಮಾಡಿಟ್ಟಂತಹ ಮಸಾಲ ಹಾಗೆ ಒಂದು ಮಿಕ್ಸನ್ನು ಕೊಡ್ತೇನೆ. ಈಗ ಒಂದು 2 ಟೇಬಲ್ ಸ್ಪೂನ್ನಷ್ಟು ಗೋಧಿ ಹಿಟ್ಟು, ಎಕ್ಸೆಸ್ ಮಾಯಿಶ್ಚರನ್ನು ಇದು ತೆಗೀತದೆ. ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಮೊಸರು. ಈಗ ನೆಡ್ ಮಾಡಿದೆ ನಾನು, ಪರ್ಫೆಕ್ಟ್ ಆಗಿದೆ ಡೋ. ಇದನ್ನು ಸಣ್ಣ ಸಣ್ಣ ಸೈಜ್ನಲ್ಲಿ ಪರೋಟ ಮಾಡಿಕೊಳ್ಳುವ. ಈಗ ಇದನ್ನು ನಾನು ಬಾಳೆ ಎಲೆಯ ಮೇಲೆ ಇಟ್ಟು ಲೈಟಾಗಿ ಪ್ರೆಸ್ ಕೊಡ್ತಾ ತಟ್ತಾ ಇದ್ದೇನೆ. ಎಡ್ಜಸ್ ಸ್ವಲ್ಪ ಒಡೆದಿದ್ದರಿಂದ ನಾನು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೇನೆ. ನೋಡಿ ಈ ಶೇಪಲ್ಲಿ. ಈಗ ನಾನು ಬಿಸಿಯಾದ ತವಕ್ಕೆ ಹಾಕಿ ಸ್ವಲ್ಪ ತುಪ್ಪವನ್ನು ಸ್ಪ್ರಿಂಕಲ್ ಮಾಡ್ತೇನೆ. ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಳಿ. ಓಕೆ ವೀಕ್ಷಕರೇ, ಒಂದು ಟೇಸ್ಟಿ ಆದಂತಹ ರೆಸಿಪಿಯನ್ನು ನೋಡ್ಕೊಂಡು ಬಂದ್ವಿ. ಮುಂದಿನ ವಾರ ಮತ್ತೆ ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಇದು ಮಂದಾರ ಹೋಟೆಲ್ಸ್ ಕಾಪು ಅರ್ಪಿಸುವಂತಹ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.